ರೇನು ರೇ ಚಂದ್ರಮಾ ಲಲಾಟ ಪರ 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 ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ಸರ್, ಅದೇ ನಾನೀಗ ನನಗೆ ತಿಳಿದು ಬಂದ ಹಾಗೆ ಅಂದರೆ ಇಡೀ ಭಾರತ ದೇಶದಲ್ಲಿ ಜುಗಲ್ಬಂದಿ ಗಂಡ ಹೆಂಡತಿ ಜುಗಲ್ಬಂದಿ ಹಾಡೋದ್ರಲ್ಲಿ ನೀವು ಎರಡನೇ ಅವರು ಅಂತ ತಿಳಿತು. ಮೊದಲನೇ ಅವರು ಯಾರು? ಪರ್ವೀನ್ ಸುಲ್ತಾನ ಮತ್ತು ದಿಲ್ಶಾದ್ ಖಾನ್ ಹಾಂ, ಅವರು ಸಹ ಗಂಡ ಹೆಂಡತಿ ಇದ್ದಾರೆ. ಈ ಮೊದಲು ಅವರು ಅನೇಕ ವರ್ಷಗಳ ಕಾಲ ಈ ಜುಗಲ್ಬಂದಿ ಕ್ಲಾಸಿಕಲ್ ಜುಗಲ್ಬಂದಿ ಅಂದರೆ ಹಿಂದೂಸ್ತಾನಿ ಸ್ಟೈಲನ್ನು ಹಾಡ್ತಾರೆ. ಅವರು ಕ್ಲಾಸಿಕಲ್ ಸ್ಟೈಲಲ್ಲಿ ಜುಗಲ್ಬಂದಿಯನ್ನು ಮಾಡ್ತಾಯಿದ್ರು. ಸೊ ಅದನ್ನು ಕೇಳಿಬಿಟ್ಟು ನಾವು ಯಾಕೆ ಮಾಡಬಾರ್ದು ಅನ್ನೋಂಥ ಒಂದು ಪ್ರಶ್ನೆ ಬಂದು ನಾವು ಸಹ ಜುಗಲ್ಬಂದಿ ಅಂದರೆ ಏನು ಸರ್? ಆ್ಯಕ್ಚುಲಿ ಜುಗಲ್ಬಂದಿ ಅಂತಂದರೆ ಇಲ್ಲಿ ಎರಡು ಪಾತ್ರ ಇರ್ತಾರೆ. ಇಬ್ಬರು ಸೇರಿ ಒಂದು ಹಾಡಿನ ಚಿತ್ರಣವನ್ನು ಕೊಡುವಂಥದ್ದು, ಇಬ್ಬರು ಸೇರಿ ಕೊಡುವಂಥದ್ದು. ಅಂದರೆ ಇಬ್ಬರು ಸೇರಿ ಅಂತಂದರೆ ಹೇಗೆ, ಯಾವ ರೀತಿ ಅದು? ಅಂದರೆ ನನಗೆ ಟೆಕ್ನಿಕಲ್ ಆಗಿ ನೀವು ಹೇಳುದಿದ್ರಿ. ಈಗ ಒಂದು ರಾಗವನ್ನು ತೊಗೊಂಡ್ಬಿಟ್ರೆ ಹಾಂ, ಆ ರಾಗದ ಒಂದು ಚಿತ್ರಣ ಇರುತ್ತೆ. ಕರೆಕ್ಟ್. ಆ ರಾಗದ ಚಿತ್ರಣವನ್ನು ನಾವು ಇಬ್ಬರು ಸೇರಿ ಡೆವಲಪ್ ಮಾಡ್ತಾ ಹೋಗ್ತೀವಿ. ಅಂದರೆ ಇಬ್ಬರು ಒಂದೇ ಸರಿ ಹಾಡುದಾ ಅಥವಾ ಒಬ್ಬರಾದ ನಂತರ ಹಾಗೆ? ಒಬ್ಬರಾದಂಥ ಒಬ್ಬರು ಹಾಡುವಂಥ, ಅಂದರೆ ಒಂದು ರಾಗದ ಸ್ಟಾರ್ಟಿಂಗ್ ನೀವು ಮಾಡಿದರೆ ಮುಂದುವರಿಸೋದು ಅವರು, ಆ ರೀತಿ? ಹಾಂ, ಆ ಥರ ಬಂದಿರುತ್ತೆ. ಈಗ ಒಬ್ಬರು ಸ್ಟಾರ್ಟ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ನಾವು ಅದನ್ನು ಒಬ್ಬರು ಸ್ಟಾಪ್ ಮಾಡಬೇಕು. ಆಮೇಲೆ ಅದಕ್ಕೆ ಪೂರಕವಾಗಿ ಇನ್ನೊಬ್ಬರು ಅದನ್ನು ತಗೊಂಡು ಹೋಗ್ಬೇಕು. ಕರೆಕ್ಟ್. ಮುಂದೆ ತಗೊಂಡು ಹೋಗ್ಬೇಕು. ಇಲ್ಲಿ ಒಂದು ಸಮಸ್ಯೆ ಉಂಟಾಗ್ತದೆ ನೋಡಿ. ಏನು ಅಂತಂದರೆ, ನೀವಿಬ್ಬರು ಗಂಡ ಹೆಂಡತಿ ಎಲ್ಲವೂ ಸರಿ, ಆದರೂ ಕೂಡ ನೀವಿಬ್ಬರು ಸಪ್ರೇಟ್ ಇಂಡಿವಿಜುವಲ್ಸ್. ಈಗ ನಿಮ್ಮ ಸೃಜನಶೀಲತೆ ಒಂದು ದೃಷ್ಟಿಕೋನವೇ ಬೇರೆ, ಅವರ ಸೃಜನಶೀಲತೆಯ ದೃಷ್ಟಿಕೋನವೇ ಬೇರೆ, ಕಲ್ಪನೆಗಳು ಬೇರೆ ಬೇರೆ ಇರುವಾಗ
ಅದನ್ನು ನೀವು ಹೇಗೆ ಅದನ್ನು ಮ್ಯಾನೇಜ್ ಹೇಗೆ ಮಾಡ್ತೀರಿ? ಅಂದರೆ ಒಂದು ಪಾಯಿಂಟಲ್ಲಿ ಅದು ಒಂದೇ ಆಗಬೇಕಲ್ವಾ? ಇಲ್ಲಿದ್ರೆ ಅದು ಡಿಫರೆಂಟ್ ಆಗಿ ನಮಗೆ ಕೇಳ್ತದೆ. ಈಗ ಆ ಎರಡನ್ನು ಒಂದು ಮಾಡುವ ಬಗೆ ಹೇಗೆ, ನೀವು ಹೇಗೆ ಅದನ್ನು ಮಾಡ್ತೀರಿ? ಅದು ಈ ಸಂಗೀತದಲ್ಲಿ ಕೆಲವು ವಿಷಯಗಳು ಒಂದೇ ಥರ ಇರುತ್ತೆ. ಒಂದು ವಿಷಯವನ್ನ ಡೆವಲಪ್ ಮಾಡೋದು ಹೇಗೆ ಅಂತ ಒಂದು ಅವ್ರ ಗಾಯನ ನಾನು ಕೇಳಿರ್ತೀನಿ, ನನ್ನ ಗಾಯನ ಅವ್ರು ಕೇಳಿರ್ತಾರೆ. ಮತ್ತೊಂದು ಅಂದರೆ ಸೌಂದರ್ಯದ ಕಲ್ಪನೆ ಇರುತ್ತಲ್ಲ, ಕರೆಕ್ಟ್, ಅದು ಒಬ್ಬರಿಂದ ಒಬ್ಬರು ಭಿನ್ನ ಆಗಿದ್ದು ಸರಿ, ಆದ್ರೆ ಅದನ್ನ ಹೇಗೆ ಹೆಣ್ಕೊಂಡು ಹೋಗೋದು ಅದನ್ನೇ ಈ ಜುಗಲ್ಬಂದಿಯಲ್ಲಿ ನಾವು ಅಂದ್ರೆ ಒಂದು ರೀತಿ ಕೋಆರ್ಡಿನೇಷನ್ ಅಂಡ್ ಕೋಆಪರೇಷನ್ ಅಲ್ವಾ? ಇಲ್ಲಿ ನಮ್ಮ ಇಂಡಿವಿಜುವಲ್ಗಿಂತನೂ ಆ ಒಂದು ರಾಗವನ್ನ ಎತ್ಕೊಂಡು ಹೋಗೋದು, ಅದರ ಒಂದು ಸೌಂದರ್ಯವನ್ನ ಹೆಚ್ಚಿಸೋದು, ಇದು ನಮ್ಮ ಪ್ರಯತ್ನ. ಕೆಲವೊಂದು ವಿಷಯವನ್ನ ನಾವು ಕಳ್ಕೊಳ್ಬೇಕಾಗತ್ತೆ, ಇಲ್ಲಿ ಅನಿವಾರ್ಯ. ಕರೆಕ್ಟ್. ಅಂದರೆ ಜುಗಲ್ಬಂದಿಯಲ್ಲಿ ಇದು ಅನಿವಾರ್ಯ, ಕೆಲವನ್ನು ಕಳ್ಕೊಳ್ಬೇಕಾಗ್ತದೆ. ಅಂದರೆ ಕೆಲವು ನಮಗೆ ಹೀಗೆ ಮಾಡಬೇಕು ಅಂತ ಇರ್ತದೆ, ಆದರೆ ಅಲ್ಲಿ ಅದು ಮುಂದುವರಿಸಲಿಕ್ಕೆ ಆಗ್ತದ ಇಲ್ಲೋ ಅವರಿಂದ ಅನ್ನುವಂಥ ಒಂದು ನಮಗೆ ಡೌಟ್ ಇದ್ದಾಗ ಅದನ್ನು ಬಿಡುವುದೇ ಸೂಕ್ತ ಅಂತ ನೀವು ಇದು ಮಾಡ್ತೀರಿ ಅಲ್ವಾ? ಆ ಯಾವ ಒಂದು ಲಹರಿ ಹೋಗ್ತಾ ಇರತ್ತಲ್ಲ, ರಾಗದ ಲಹರಿ, ಅದಕ್ಕೆ ನಮಗೆ ಸೂಟ್ ಆಗತ್ತಾ ಅಥವಾ ಇಲ್ಲ ಅಂತ ನಾವು ಯೋಚನೆ ಮಾಡಿ ಅದಕ್ಕೆ ನಮ್ಮ ಸಂಗೀತವನ್ನು ಅಥವಾ ನಮ್ಮ ಗಾಯನವನ್ನು ಜೋಡಿಸೋದು. ಅಂದರೆ ಈಗ ಜುಗಲ್ಬಂದಿ ಕಾರ್ಯಕ್ರಮ ಒಂದು ಕಡೆ ಕೊಡಬೇಕು ಅಂತಾಯಿತು, ನೀವು ಅದಕ್ಕೆ ಏನಾದರೂ ಪ್ರಾಕ್ಟೀಸ್ ಮೊದಲೇ, ಅಂದರೆ ಪ್ರಾಕ್ಟೀಸ್ ಅಂದರೆ ಲಿಟ್ರಲಿ ನಾಟ್ ದ ಮೀನಿಂಗ್ ಆಫ್ ಪ್ರಾಕ್ಟೀಸ್, ಅಂದರೆ ಒಂದು ಕೂತು ಯಾವ ರೀತಿ ಅದು ಹೇಗೆ ಅಂತೆಲ್ಲ ನೀವು ಡಿಸ್ಕಸ್ ಮಾಡಿ ಮತ್ತೆ ಮುಂದುವರಿಯುವುದ ಹೇಗೆ? ಅದು ಡಿಸ್ಕಷನ್ ಅನಿವಾರ್ಯ, ಯಾಕಂದರೆ ಯಾವ ರಾಗವನ್ನು ನಾವು ಎತ್ಕೋಬೇಕಾಗತ್ತೆ ಅಥವಾ ಇಲ್ಲಿ ನಮ್ಮಲ್ಲಿ ರಚನೆಗಳಿರುತ್ತೆ, ಅಂದರೆ ಖಯಾಲ್ ಅಂತ, ಕರೆಕ್ಟ್, ಅದನ್ನು ಯಾವ ಖಯಾಲನ್ನು ನಾವು ಆರಿಸ್ಕೊಳ್ಬೇಕಾಗತ್ತೆ, ಇದನ್ನೆಲ್ಲ ಯೋಚನೆ ಮಾಡಿ ನಾವು ರಾಗವನ್ನು ಕೈಗೆತ್ಕೊಂಡು ಪ್ರೋಗ್ರಾಮನ್ನು ಕೊಡಬೇಕಾಗತ್ತೆ. ಈಗ ಇಲ್ಲಿವರೆಗೆ ನೀವು ಎಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀರಿ? ಸುಮಾರು, ಅಂದರೆ ಜುಗಲ್ಬಂದಿಯದ್ದು ಮಾತ್ರ ಸುಮಾರು 32-33 ಕಾರ್ಯಕ್ರಮ. ಈ ಇನ್ನೊಂದು ಸಣ್ಣ ಕ್ವಶನ್ ಏನು ಅಂತಂದರೆ, ಈಗ ನೋಡಿ, ಇಡೀ ಭಾರತದಲ್ಲಿ ಗಂಡ ಹೆಂಡತಿಯರಾಗಿ ಜುಗಲ್ಬಂದಿ ಕೊಡುವವರು ಕೇವಲ 2 ಪೇರ್ ಅಂತ ಆಗಿದ್ರೂ ಕೂಡ ಯಾಕೆ ಇನ್ನೂ ಉತ್ತರ ಕನ್ನಡದಲ್ಲೇ ಇದು ಹೆಚ್ಚು ಪ್ರಚಲಿತ, ಅಂದರೆ ಹೆಚ್ಚು ಹೆಸರಿಗೆ ಬರಲಿಲ್ವೇನೋ ಅಂತ ನನಗೆ ಕಾಣಿಸ್ತದೆ. ಕರ್ನಾಟಕದ ಮಾತು ದೂರವೇ ಆಯಿತು ಬಿಡಿ. ಅದು ಯಾಕೆ ಆ ರೀತಿ ಆಗಿರೋದಕ್ಕೆ ಕಾರಣ ಏನು ಅಂತ ನಿಮ್ಮ ಅಭಿಪ್ರಾಯ? ಅಂದರೆ ಈಗ ಯಾವುದೇ ಒಂದು ಕಲೆಯ ಆ ಒಂದು ಆವರಣದಲ್ಲಿ ಯಾರೋ ಒಂದು ವಿಶೇಷ ಉಂಟು ಅಂತಂದರೆ ಅದು ಆ ಕಲೆಯ ಆವರಣದಲ್ಲಿ ಎಲ್ರಿಗೂ ಅದು ಆಟೋಮೆಟಿಕಲಿ ಗೊತ್ತಾಗುತ್ತೆ. ಆ ಕಲೆಯಲ್ಲಿ ತೊಡಗಿಕೊಂಡ ಸಂಘಟಕರಾಗಲಿ ಪ್ರೇಕ್ಷಕರಾಗಲಿ ಅವರಿಗೆಲ್ಲ ಅದು ಆಟೋಮೆಟಿಕಲಿ ಗೊತ್ತಾಗುವಂಥದ್ದು. ಇದು ಯಾಕೆ ಆ ರೀತಿ ಗೊತ್ತಾಗದೇ ಇರುವುದಕ್ಕೆ ಕಾರಣ ಏನು? ಅಂದರೆ ನನಗೆ ಗೊತ್ತಿಲ್ವೇನೋ ಅಂತ ನಾನು ಊಹಿಸಿ ನಾನು ಹೇಳ್ತಾ ಇರೋದು. ಇಲ್ಲ, ಇಲ್ಲಿ ಉತ್ತರ ಕನ್ನಡದ ಮಟ್ಟಿಗೆ ಹೇಳಬೇಕಾದ್ರೆ ಸ್ವಲ್ಪ ಎಲ್ಲ ಸಾಮಾನ್ಯವಾಗಿ ಗೊತ್ತಿದೆ, ಅಲ್ಲಿ ಕಾರ್ಯಕ್ರಮಗಳೆಲ್ಲ ಆಗಿವೆ. ಸಿದ್ದಾಪುರ ಈ ಕಡೆ ಎಲ್ಲ ಕಾರ್ಯಕ್ರಮ ಸಾಕಷ್ಟು ಆಗಿವೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಇತ್ತೀಚೆಗೆ ನಾವೊಂದು ಈಗ 4-5 ವರ್ಷ ಈಚೆಗೆ ಇದನ್ನು ನಾವು ಶುರು ಮಾಡ್ಕೊಂಡಿದ್ದೀವಿ ಅಂತ. ಅದರಲ್ಲಿ ನಾವಿನ್ನೂ ಸ್ವಲ್ಪ ಪಳಗಬೇಕು. ಕರೆಕ್ಟ್. ಇನ್ನು ನಾವು ಒಂದು 5-6 ವರ್ಷ ಅದನ್ನು ಕರೆಕ್ಟ್ ಮಾಡ್ಕೊಂಡು ಬಿಟ್ಟರೆ, ಸರಿಯಾಗಿ ಅಭ್ಯಾಸ ಮಾಡಿಬಿಟ್ಟು ತಿಳಿದು ಮಾಡಿಬಿಟ್ರೆ ಇನ್ನೂ ಸಹ, ಅಂದರೆ ಪಳಗುವುದು ಅಂತಂದರೆ ಅಂದರೆ ಈ ಜುಗಲ್ಬಂದಿ ಒಂದು ಸೌಂದರ್ಯ ಇರ್ತದಲ್ಲ, ಅದನ್ನು ನಾವು ಇನ್ನೂ ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಂಡು ಕೊಡಬೇಕು, ನಾನು ಪರ್ಫಾರ್ಮೆನ್ಸ್ ಮಾಡಬೇಕಾಗುತ್ತೆ. ಸೊ ಅದು ಒಂದು ಕಾರಣ ಇರ್ಬೋದು. ಮತ್ತು ಇನ್ನೊಂದು ಅಂದರೆ ಈ ಅದೃಷ್ಟ ಅನ್ನೋದು ಇರುತ್ತಲ್ಲ, ಅದು ಕರೆಕ್ಟ್. ಪ್ರಚಾರ ಈಗಿನ ಒಂದು ಕಾಲಮಾನದಲ್ಲಿ ಈ ಪ್ರಚಾರವನ್ನು ಬಯಸಿ ನಾವು ಹೋಗೋರಲ್ಲ. ಕರೆಕ್ಟ್. ಪ್ರಚಾರಕ್ಕೆ ಬಯಸಿ ನಾವು ಹೋಗೋರು. ಹೌದು, ಅದು ಪ್ರಚಾರಕ್ಕೆ ಬಯಸಿ ಹೋಗೋರಾಗ್ತಿದ್ರೆ ಇಷ್ಟರಲ್ಲಿ ನೀವು ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಆಗಿ ಆಗ್ತಿತ್ತು. ಈಗ ನಾವಿಬ್ಬರು ಆಲ್ ಇಂಡಿಯಾ ರೇಡಿಯೋ ಗ್ರೇಡೆಡ್ ಮ್ಯೂಸಿಷಿಯನ್ ಇದ್ದೀವಿ. ಸೊ ಎಲ್ಲರೂ ಗೊತ್ತಿದೆ, ಇಲ್ಲ ಅಂತಲ್ಲ, ಬಟ್ ಆ ಪ್ರಚಾರವನ್ನು ಬಯಸಿ ನಾವು ಹೋಗ್ತಾ ಇಲ್ಲ. ಎಲ್ಲೋ ಕರೀತಾರೆ, ಹೋಗ್ತೇವೆ, ಕಾರ್ಯಕ್ರಮ ಕೊಡ್ತೇವೆ, ಬರ್ತೀವಿ. ಸೊ ಹಾಗಾಗಿ ಈ ತನಕ 32-34 ಕಾರ್ಯಕ್ರಮ ಆಗಿದೆ. ಸೊ ಈ ಅದೃಷ್ಟ ಇದ್ದರೆ ಅದು ಹೀಗೆ ಬಹುತೇಕ ಎಲ್ಲ ಕ್ಷೇತ್ರದಲ್ಲೂ ಅದು ಇದೆ. ಅದೃಷ್ಟ ಕೆಲವು % ಅದೃಷ್ಟವೇ ನಮಗೆ ಇಲ್ಲಿ ಇದಾಗುತ್ತೆ. ಕರೆಕ್ಟ್. ಈಗ ನೋಡಿ ಸರ್, ಜುಗಲ್ಬಂದಿಗೂ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ಗೂ ಇರುವಂಥ ಮೇಯ್ನ್ ಡಿಫರೆನ್ಸ್ ಏನು? ಡಿಫರೆನ್ಸ್ ಅಂತಂದರೆ ಇಲ್ಲಿ ಪುರುಷ ಧ್ವನಿ, ಸ್ತ್ರೀ ಧ್ವನಿ ಇದೆ. ಕರೆಕ್ಟ್. ಅದರಲ್ಲಿ ಪುರುಷ ಧ್ವನಿ ಒಂದು ಪಿಚ್ ಇರುತ್ತೆ. ಕರೆಕ್ಟ್. ಅದು ಬೇರೆ, ಸ್ತ್ರೀ ಧ್ವನಿ ಪಿಚ್ ಬೇರೆ. ಹೌದು, ಒಂದೇ ಶ್ರುತಿ ಆದರೂ ಇದು ಬೇರೆ. ಹೌದು, ಶ್ರುತಿಯಲ್ಲಿ
ವ್ಯತ್ಯಾಸ ಇದೆ. ಕರೆಕ್ಟ್. ಹಾಗಾಗಿ ನಾವೇನು ಮಾಡಿದ್ದೇವೆ ಅಂತಂದರೆ ಇಬ್ಬರು ಒಂದು ಶ್ರುತಿಯನ್ನು ಆಯ್ದುಕೊಂಡು ಕೆಲವು ಮಟ್ಟಿಗೆ ಅವರು ತಮ್ಮ ಶ್ರುತಿಯನ್ನು ಬಿಟ್ಟಿದ್ದಾರೆ, ನಾನು ನನ್ನ ಶ್ರುತಿ ಬಿಟ್ಟಿದ್ದೇನೆ. ಅಂದ್ರೆ ಶ್ರುತಿ ಬಿಡುವುದಂದ್ರೆ ಯಾವ ರೀತಿ? ಅಂದರೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಕರೆಕ್ಟ್. ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋ ಶ್ರುತಿಯಲ್ಲಿ ಹಾಡ್ತಾ ಇಲ್ಲ. ಅಂದರೆ ಈಗ ನಾವು ಹಾಸ್ಕೊಂಡಿದ್ದು ಬಿಳೆ 7 ಅಂದರೆ ಬಿ. ಕರೆಕ್ಟ್. ಈ ಪಿಕ್ಚರ್ಲಿ ಅಥವಾ ಈ ಶ್ರುತಿಯಲ್ಲಿ ನಾವು ನಮ್ಮ ಜುಗಲ್ಬಂದಿಯನ್ನು ಮಾಡುವಂಥದ್ದು. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ನೋಡಿ, ರೆಗ್ಯುಲರ್ ಆಗಿ ಹಾಡುವ ಶ್ರುತಿಯನ್ನು ಬಿಟ್ಟು ನಾವು ಶ್ರುತಿ ಯೂಸ್ ಮಾಡಿದರೆ ಸ್ವರ ಕೆಡ್ತದೆ ಅಥವಾ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅದು ಪರಿಣಾಮ ಬೀರ್ತದೆ ಅನ್ನುವಂಥ ಒಂದು ವಿಚಾರಗಳು ಕೂಡ ಉಂಟು. ಅದು ಕಲ್ಪನೆಯ ಅಥವಾ ನಿಜವಾಗಿ ಅದು ಬೀರ್ತದ ನನಗೆ ಅದು ಮಾಹಿತಿ ಇಲ್ಲ, ಅಂದರೆ ನಾನು ಸ್ವತಃ ಹಾಡುಗಾರ ಆಗಲಿಲ್ಲದೆ ಇರುವುದರಿಂದ. ಬಟ್ ಆ ರೀತಿ ಹಾಡುಗಾರರು ಹೇಳುವುದನ್ನು ನಾನು ಕೇಳಿದ್ದೇನೆ. ಇಲ್ಲಿ ಸ್ವಲ್ಪ ಅಂದರೆ ನಾವು ಮೂಲತಃ ಶಾಸ್ತ್ರೀಯ ಸಂಗೀತಗಾರರು. ಇಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಶ್ರುತಿಯಲ್ಲೇ ಆ ಸ್ವರಗಳ ಒಂದು ಜ್ಞಾನ, ಅದರ ಏರಿಳಿತ, ಅದರ ಸ್ಥಾನ ಇವೆಲ್ಲ ನಮಗೆ ಗೊತ್ತಿರುತ್ತೆ. ಕರೆಕ್ಟ್. ಈಗ ಹಾಗಾಗಿ ಈಗ ಅಭ್ಯಾಸ ನಿರತಂಥ ಯಾವುದೇ ಕಲಾವಿದ ಅವನಿಗೆ ಅದು ಆ ಶ್ರುತಿಯನ್ನು ಕಡಿಮೆ ಮಾಡಿಕೊಂಡು ಏನು ಬಾಧಿಸೋದಿಲ್ಲ. ಹೆಚ್ಚು ಮಾಡಿಕೊಂಡ್ರು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡ್ರು ಏನು ಬಾಧಿಸೋದಿಲ್ಲ, ಯಾಕಂದರೆ ಅಷ್ಟು ಅಭ್ಯಾಸವನ್ನು ಅವ್ರು ಮಾಡಿರ್ತಾರೆ. ಜೊತೆಗೆ ಅವರವ್ರ ಕಂಠ ಸಾಮರ್ಥ್ಯ, ಸ್ಪೆಷಲ್ ಆದ ಒಂದು ವಾಯ್ಸ್ ಕ್ವಾಲಿಟಿ ಮಾತ್ರ ಸಾಧ್ಯ. ಯಾಕಂದರೆ ಪುರುಷನ ಧ್ವನಿಯಲ್ಲಿ ಅದರ ಡೌನ್ ಆಗುತ್ತೆ. ಹೌದೌದು, ಅವರ ಮಂತ್ರದಲ್ಲೇ ಇರುವುದು. ಅಂದರೆ ಸ್ತ್ರೀ ಧ್ವನಿಗೆ ಕಂಪೇರ್ ಮಾಡಿದರೆ ಅದು ತುಂಬ ಮಂತ್ರ. ಈಗ ಇನ್ನೂ ಮಂತ್ರ ಬರುತ್ತೆ ನಮ್ಮ ಪಿಚ್ ಇದೆಯಲ್ಲ. ಈಗ ನಾನು ಒಂದು ಶ್ರುತಿ ಏರಿಸ್ತೇನೆ, ಅವರು 2 ಶ್ರುತಿ ಕೆಳಗಡೆ ಬರ್ತಾರೆ. ಅಂದ್ರೆ ಆ ಥರ ಒಂದು ಕ್ವಾಲಿಟಿ ಇರೋ ಧ್ವನಿ ಆದ್ರೆ ಮಾತ್ರ ಈ ಜುಗಲ್ಬಂದಿ ಸಾಧ್ಯ ಎಲ್ಲರಿಗೂ. ಅಂದ್ರೆ ಟೆಕ್ನಿಕಲಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ ಹೇಗೆ ಅಂತ? ಈಗ ಪುರುಷ ಧ್ವನಿ ಅಂತಿದೆಯಲ್ಲ, ಈಗ ಒಂದು ರೇಂಜ್ ಇರುತ್ತೆ. ಕರೆಕ್ಟ್. ಈಗ ಪ ಅಥವಾ ಮ ಇದೆಯಲ್ಲ, ಅಲ್ಲಿ ತನಕ ಬರ್ಬೋದು ಅಂತ ಹೇಳಿ ಅದಕ್ಕಿಂತನೂ ಕೆಳಗಾಗತ್ತೆ. ಅಂದ್ರೆ ಆ ಒಂದು ಶ್ರುತಿಗಿಂತನೂ ಕೆಳಗೆ ಹೋಗೋ ಸಾಮರ್ಥ್ಯ ಪುರುಷನ ಧ್ವನಿಗೆ. ಕರೆಕ್ಟ್. ಅನಂತರ ಸ್ತ್ರೀ ಹೇಗೆ ಅಂದ್ರೆ ಆ ಸ್ತ್ರೀ ಧ್ವನಿ ಹೇಗಿರ್ಬೇಕಂತಂದ್ರೆ ಯಾವ ಪಿಚ್ಚಿಗೆ ಅದೇ ರೇಂಜಲ್ಲಿ ಅದೇ ಒಂದು ಕ್ವಾಲಿಟಿ, ಒಂದು ಹೈ ಆಗತ್ತಲ್ಲ, ಹೈ ಆದ್ರೂ ಯಾವ ಒಂದು ಆ ಶ್ರುತಿಗೆ ಯಾವುದೇ ರೀತಿಯಾದ ಕೊರತೆ ಆಗದಂತೆ ಪ್ರಸ್ತುತಪಡಿಸುವಂತ ಒಂದು ಕಂಠ ಸಾಮರ್ಥ್ಯ ಇರಬೇಕು. ಈ ತರ ಇದ್ರೆ ಮಾತ್ರ ಇಲ್ಲಿ ಸಾಧ್ಯ. ಹಾಗಾದ್ರೆ ನೀವು ಅದೃಷ್ಟ ಇಲ್ಲ ಅಂತ ನೀವು ಹೇಳುವುದೇ ತಪ್ಪಾಗ್ತದೆ ನೋಡಿ. ಅಂದರೆ ಇಬ್ಬರದ್ದು ಆ ಒಂದು ಸ್ವರದ ಒಂದು ಇದು ಬಹಳ ಚೆನ್ನಾಗಿ ಸೂಟ್ ಆಗ್ತದೆ ಅನ್ನುವ ಕಾರಣಕ್ಕೆ ನೀವು ಮಾಡಿದ್ದು. ಜನಮನ್ನಣೆ ಇನ್ನೂ ಸಿಗಲಿಲ್ಲ ಅನ್ನೋದು ಅದು ವಿಚಾರ ಪ್ರತ್ಯೇಕ. ಆ ಒಂದು ನಿಮ್ಮ ಮಟ್ಟಿಗೆ ಇದು ಅದೃಷ್ಟವಲ್ವಾ? ಎಲ್ರಿಗೂ ಈ ಒಂದು ಅದೃಷ್ಟ ನಿಜವಾಗ್ಲೂ ಅಂದ್ರೆ ಇಬ್ರು ಸಂಗೀತದಲ್ಲಿ ತೊಡಸ್ಕೊಂಡಿದ್ದೀವಿ. ಅನಂತರ ಇಲ್ಲಿ ಹೇಗಿರುತ್ತಂದ್ರೆ ಒಬ್ಬರು ತುಂಬಾ ಮುಂದಿರ್ತಾರೆ ಅಥವಾ ತುಂಬಾ ಹಿಂದಿರ್ತಾರೆ, ಈ ತರ ಒಂದು ಸಮಸ್ಯೆ ಇಲ್ಲ. ಒಂದು ಮಟ್ಟಿನ ಹೊಂದಾಣಿಕೆ ಇದೆ, ಅಂದ್ರೆ ಸ್ವಲ್ಪ ಮಟ್ಟಿನ ವೇರಿಯೇಷನ್ ಇರ್ಬೋದು. ಅಂದ್ರೆ ನನ್ನ ಒಂದು ಜ್ಞಾನಕ್ಕೆ ಅವರ ಒಂದು ಜ್ಞಾನಕ್ಕೆ ವ್ಯತ್ಯಾಸ. ಅದು ಇಂಡಿವಿಜುವಲ್ ಡಿಫರೆನ್ಸ್, ಅದನ್ನು ನಾವು ತುಂಬಾ ಕವರ್ ಅಪ್ ಮಾಡ್ಲಿಕ್ಕೆ ಬರುವುದೇ ಇಲ್ಲ ಬಿಡಿ ಇರುತ್ತೆ. ಆದ್ರೂ ಕೂಡ ಈ ಒಂದು ಜೊತೆಗಿನ ಒಂದು ಸಂಗೀತ ಮಾಡ್ಕೊಂಡು ಬರ್ತಾ ಇದೀವಲ್ಲ, ಅದು ಎಲ್ಲರಿಗೂ ಖುಷಿ ತಂದಿದೆ ಈವರೆಗೂ. ಅದೇ ಈಗ ನೀವು 30 ಪ್ರೋಗ್ರಾಮ್ಗಳನ್ನು ಮಾಡಿದ್ದೀರಿ, ಅಲ್ಲಿ ಪ್ರೇಕ್ಷಕರ ರೆಸ್ಪಾನ್ಸ್ ನಿಮಗೆ ಹೇಗೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗಿದೆ. ಅಂದ್ರೆ ನಾನು ಕೇಳ್ತಾ ಇರೋದೇನು ಅಂತಂದ್ರೆ, ಒಳ್ಳೇದಾಗಿದೆ ಅದೆಲ್ಲ ಸರಿ. ಅಂದ್ರೆ ಏನಾದರೂ ವಿಮರ್ಶೆಗಳು, ಅಂದ್ರೆ ಇನ್ನು ಈ ರೀತಿ ಮಾಡಿದ್ರೆ ಇನ್ನು ಬದಲಾವಣೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಥವಾ ಇಂಥದ್ದು ಮಾಡಿದ್ದು ಸರಿ ಇದೆ, ಈ ರೀತಿ ಏನಾದರೂ ಸಲಹೆ ಸೂಚನೆಗಳು ಏನಾದರೂ ನಿಮಗೆ ಸಿಕ್ಕಿತ್ತಾ? ಸಿಕ್ಕಿದೆ. ಅಂದರೆ ತೀರಾ ಅಂದರೆ ಜನರಲ್ಲಾಗಿ ಆರ್ಡಿನರಿ ಪ್ರೇಕ್ಷಕರಿಂದ ಆ ಥರ ಪ್ರತಿಕ್ರಿಯೆ ಬರೋದಿಲ್ಲ. ಹೌದು. ಈ ನಮ್ಮ ಗುರು ಜನರೇ ಸಹ ನಮಗೆ ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಈ ಥರ ಈ ನಮ್ಮ ಗುರುಗಳೇ ಸಹ ಗಣಪತಿ ಭಟ್ರವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ, ಈ ಥರ ಮಾಡಿ ಅಂತೇಳಿ. ಇನ್ನೂ ಸಹ ನಮ್ಮ ಒಳ್ಳೆಯ ಸಂಗೀತಗಾರಲ್ಲ, ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಈ ಭಾಗ ಸ್ವಲ್ಪ ಡೆವಲಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದೀಗ ಬೇರೆಯವ್ರದ್ದಾಯಿತು. ಈಗ ನೀವೇ ಸ್ವತಃ ಇಬ್ಬರು ಕೂಡ ಹಾಡುಗಾರರು, ಇಬ್ಬರು ಕೂಡ ಡಿಫರೆಂಟ್ ಆಗಿ ನೀವು ಪ್ರೋಗ್ರಾಮ್ ಕೊಟ್ಟವರು. ಈಗ ಜುಗಲ್ಬಂದಿಯನ್ನು ನೀವು ಒಟ್ಟಿಗೆ ಕೊಡ್ತಾ ಇದ್ದೀರಿ.
ನಿಮ್ಮ ಅನುಭವದಲ್ಲಿ ಅದು ಇಂಡಿವಿಜುವಲ್ ಪರ್ಫಾರ್ಮೆನ್ಸಿಗೂ ಇದಕ್ಕೂ ಇರುವಂಥ ವ್ಯತ್ಯಾಸಗಳು ಅಂದರೆ ಈ ನಿಮಗೆ ಜನರಿಗೆ ಅಲ್ಲ, ಸ್ವಯಂ ನಮಗೆ ಆಗುವಂಥ ನಮ್ಮ ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮಗಳು ಇದು ಯಾವ ರೀತಿ ಇರ್ತದೆ ಅದನ್ನು ಸ್ವಲ್ಪ ಹೇಳ್ಬೋದಾ? ಅಂದರೆ ಈಗ ಈ ಒಂದು ಜುಗಲ್ಬಂದಿಯಲ್ಲಿ ನಮ್ಮನ್ನೇ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಇಂಡಿವಿಜುವಲ್ ಅಲ್ಲಿ ನಾವು ನಮ್ಮದೇ ಗಾಯನ ಇರುತ್ತೆ, ಅಥವಾ ನಾವೇನು ಜೋಡಿಸ್ಬೇಕು ಅದನ್ನ ನಾವು ತಲೆಯಲ್ಲಿ ಆಲೋಚನೆ ಮಾಡ್ತಾ ಅಥವಾ ನಮ್ಮ ಕಲ್ಪನೆಯನ್ನ ನಾವು ಮಾಡ್ತಾ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇಲ್ಲಿ ಏನಾಗುತ್ತೆ, ನಾವೇನೋ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ, ಆಗ ಅವರೇನೋ ಒಂದು ಆಲೋಚನೆ ಮಾಡ್ತಾರೆ, ಅದಕ್ಕೆ ಹೊಂದತ್ತೋ ಇಲ್ಲೋ, ಅದಕ್ಕೆ ಸೇರಿಸ್ಬೇಕ ನಾವು ಅಥವಾ ಇಲ್ಲ, ಅದು ಒಂದು ಸ್ವಲ್ಪ ಅಲರ್ಟ್ ಇರಲೇಬೇಕು. ಅಂದರೆ ಈ ಜುಗಲ್ಬಂದಿಯಲ್ಲಿ ಗಾಯಕರು ಆದವರು ಆ ಗಾಯನದೊಂದಿಗೆ ಲೀನತ್ವವನ್ನು ಸಾಧಿಸಲಿಕ್ಕೆ ಸ್ವಲ್ಪ ಕಷ್ಟ. ನಿಜವಾಗ್ಲೂ ಕಷ್ಟ. ಅಂದರೆ ಕಷ್ಟ ಅಂದರೆ ಅದೇ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ. ಆದರೆ ಇಬ್ಬರು ಒಂದು ಮನಸ್ಥಿತಿಯನ್ನು ಚೆನ್ನಾಗಿ ಕಾಯ್ಕೊಂಡು ಪ್ರಸ್ತುತ ಪಡಿಸಿದ್ರೆ ಹೊಂದಾಣಿಕೆ ಭಾಳ ಚೆನ್ನಾಗಿ ಆಗುತ್ತೆ. ಇದು ಒಂದು ಕಡೆ ತುಂಬ ಅದ್ಭುತವಾದಂಥ ಒಂದು ಸಂಗತಿಗಳು ಬರ್ತವೆ, ನನ್ನಿಂದ ಏನೋ ಸಂಗತಿಗಳು ಹೊರಟಾಗ ಪೂರಕವಾಗಿ ಅವ್ರದಿಂದ ಒಂದು ಸಂಗತಿ ಹೊರಡ್ತವೆ. ಸೊ ಅದು ಒಳ್ಳೆಯ ಒಂದು ಕೇಂದ್ರವಾಗಿ ಕಾಣುತ್ತದೆ. ಅಂಥವೆಲ್ಲ ಅದ್ಭುತ ಸಂಗತಿಗಳು ಬಂದಿರ್ತವೆ. ಅಂದರೆ ಒಬ್ಬರು ಹಾಡೋಕ್ಕಿಂತ ಒಬ್ಬರ ಆಲೋಚನೆ ಮಾತ್ರ ಇರುತ್ತೆ. ಇಲ್ಲಿ ಸೃಜನಶೀಲತೆ ಇದೆ, ಮತ್ತೆ ಅಷ್ಟು ಆ ಟೈಮಲ್ಲಿ ಬರೋ ಒಂದು ಗಾಯನ ಇರುತ್ತೆ. ಕರೆಕ್ಟ್. ಅಂದರೆ ಆಗಲಿ ತಕ್ಷಣಕ್ಕೆ ಹೊಸ ವಿಷಯಗಳಿಗೆ ಅವಕಾಶ ಇದೆ. ಅವ್ರದ್ದೇನೋ ಆಲೋಚನೆ ಇದ್ದಾಗ ನಾವಲ್ಲಿ ಸೇರಿಸಿ ಏನೋ ಮಾಡಿ ಅದು ಬೇರೆ ಥರದ ಒಂದು ಲೋಕವನ್ನ ಸೃಷ್ಟಿ. ಹೌದು. ಅಂದರೆ ಗಾಯಕರಿಗೂ ಕೂಡ ಅದೇ ಲೀನತ್ವ ಆಗದಿದ್ರೂ ಕೂಡ ಪ್ರತಿಕ್ಷಣ ಒಂದು ಹೊಸತು ಇನ್ನೇನು ಬರ್ತದೆ ಅನ್ನುವಂಥ ಒಂದು ಕುತೂಹಲ ಇಡೀ ಆ ಪ್ರೋಗ್ರಾಮ್ ಉದ್ದಕ್ಕೂ ಇರ್ತದೆ. ಅದೇ ರೀತಿಯ ಕುತೂಹಲ ಪ್ರೇಕ್ಷಕರಿಗೂ ಇದ್ದಿತ್ತು. ಸ್ವತಃ ಗಾಯಕರಿಗೆ ಇರುವಾಗ ಪ್ರೇಕ್ಷಕರಿಗೆ ಡೆಫಿನೆಟ್ ಆಗಿ ಆ ಒಂದು ಏನು ಕುತೂಹಲ ಅನ್ನುವಂಥದ್ದು ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಹಿಂದೂಸ್ತಾನಿ ಖಯಾಲ್ ಗಾಯನ ರೆಡಿಮೇಡ್ ಅಲ್ಲ, ಹಾಗಾಗಿ ಅದು ಸೃಜನಶೀಲತೆಯಿಂದನೇ ಆಗೋದಕ್ಕೆ ಹೊಸ ಹೊಸ ವಿಷಯಗಳು ಬರೋದ್ರಿಂದ ನಾವು ಹೆಚ್ಚು ಅದರೊಳಗೆ ತೊಡಸ್ಕೋಬೇಕಾಗತ್ತೆ ಮತ್ತು ಕುತೂಹಲ ಇರುತ್ತೆ ಅದರೊಳಗೆ. ಅದರಂತೆಯೇ ಪ್ರೇಕ್ಷಕರಿಗೂ ಸಹಜ. ಈಗ ನೋಡಿ, ಜುಗಲ್ಬಂದಿ ಅನ್ನುವಂಥ ಈ ಒಂದು ಕಾನ್ಸೆಪ್ಟಿನ ಇದರ ಮೂಲ ಉದ್ದೇಶ ಏನು ಅಂದರೆ, ಈಗ ಒಬ್ಬೊಬ್ಬರು ಸಂಗೀತ ಹಾಡ್ತಾರೆ, ಅದರಲ್ಲಿ ಆ ರೀತಿ ಸಂಗೀತವನ್ನು ಆಸ್ವಾದನೆ ಮಾಡಲಿಕ್ಕೆ ಬರ್ತದೆ. ಈ ಜುಗಲ್ಬಂದಿ ಅನ್ನುವಂಥ ಈ ಕಾನ್ಸೆಪ್ಟಿನ ಹಿಂದಿನ ಉದ್ದೇಶ ಏನು? ಇದರಿಂದ ಏನು ಪ್ರೇಕ್ಷಕರಿಗೆ ಏನು ಕೊಡುವುದು? ಎರಡು ರೀತಿ ಗಾಯನ ಇಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಅಂದ್ರೆ ಒಬ್ಬರು ಹಾಡಬೇಕಾದ್ರೆ ಅವ್ರದ್ದೇ ಆದ ಸ್ಟೈಲ್ ಅಥವಾ ಅವ್ರದ್ದೇ ಕಲ್ಪನೆ ಕಾಣುತ್ತೆ. ಬಿಟ್ಟರೆ ಇಲ್ಲಿ 2 ಜನ ಇರೋದ್ರಿಂದ 2 ವೆರೈಟಿ. ಮತ್ತಲ್ಲಿ ಪುರುಷನ ಸ್ವರನೂ ಇರುತ್ತೆ, ಅನಂತರ ಸ್ತ್ರೀ ಸ್ವರನೂ ಇರುತ್ತೆ. ಇದು ಒಂಥರ ಡಿಫ್ರೆಂಟು. ಅಲ್ಲಿ ಯಾವುದೋ ಒಂಥರ ಮಾಧುರ್ಯ ಅಥವಾ ಅದನ್ನು ಕಾಣ್ಬೋದು. ಈ ಜುಗಲ್ಬಂದಿಯಲ್ಲಿ ಈಗ ಗಂಡ ಹೆಂಡತಿ ಅಂದರೆ ಮೇಲ್ ಫೀಮೇಲ್ ಅಂತ ನಾವು ತಗೊಳ್ಳುವ, ಮೇಲ್ ಫೀಮೇಲ್ ಅಲ್ಲದೆ ಫೀಮೇಲು ಅಥವಾ ಮೇಲ್ ಈ ರೀತಿಯ ಜುಗಲ್ಬಂದಿಗಳು ಇದೆ. ಆ ಥರ ಇದೆ. ಈಗ ಉದಾಹರಣೆಗಾಗಿ ರಾಜನ್ ಮಿಶ್ರಾ, ಸಾಜನ್ ಮಿಶ್ರಾ ಇಬ್ಬರು ಅವರು ಬ್ರದರ್ಸು. ಪಂಡಿತ್ ರಾಜನ್ ಮಿಶ್ರಾ, ಸಾಜನ್ ಮಿಶ್ರಾ ಅವರು ಜುಗಲ್ಬಂದಿ ಈಗಲೂ ಮಾಡ್ತಾನೆ ಇದ್ದಾರೆ, ಅವರದ್ದಿದೆ. ಹಾಗೆ ಕೆಲವು ಲೇಡೀಸ್ ಅವರು ಸಹ ಕೆಲವು ಜುಗಲ್ಬಂದಿಯನ್ನು ಮಾಡ್ತಾರೆ. ಹೀಗೆ ಸುಮಾರು ಜುಗಲ್ಬಂದಿ ಇದೆ ಅಲ್ಲ ಅಂತಲ್ಲ, ಬಟ್ ಗಂಡ ಹೆಂಡತಿ ಮಾಡ್ತಾ ಇರೋದು ಇದೊಂದು ವಿಶೇಷ ಅಂತ. ಇನ್ಸ್ಟ್ರೂಮೆಂಟ್ ಜೊತೆಗಿರುತ್ತೆ, ಒಂದು ವೋಕಲ್ ಒಂದು ಇನ್ಸ್ಟ್ರೂಮೆಂಟ್ ಹೀಗೂ ಕಾಂಬಿನೇಷನ್ ಮಾಡಿರ್ತಾರೆ. ಈಗ ನಿಮ್ಮ ಜುಗಲ್ಬಂದಿಯಲ್ಲಿ ಏನು ಇರುತ್ತೆ ಅಂದರೆ, ನೀವಿಬ್ಬರು ಹಾಡೋದು ಮಾತ್ರ ಅಥವಾ ಬೇರೆ ಪಕ್ಕವಾದ್ಯ ಏನಿರುತ್ತೆ? ಎಲ್ಲ ಇರುತ್ತೆ, ಮಾಮೂಲಿ. ಹಾರ್ಮೋನಿಯಮು, ಈಗ ಪಕ್ಕವಾದ್ಯದವರಿಗೆ ಜುಗಲ್ಬಂದಿಯಲ್ಲಿ ಇನ್ನಷ್ಟು ಕಷ್ಟ ಅಲ್ವಾ? ಅಂದರೆ ಒಬ್ಬರು ಇರುವಾಗಲೇ ಅವರನ್ನು ಅನುಸರಿಸಿಕೊಂಡು ಹೋಗಬೇಕು. ಈಗ ಇಬ್ಬರು ಇರುವಾಗ ಇಬ್ಬರದ್ದು ಆದರೆ ನೀವು ಎಷ್ಟೇ ಒಂದೇ ರೀತಿಗೆ ಅಂತ ಹೇಳಿದರೂ ಕೂಡ ಅಲ್ಲಿ ನಿಮ್ಮಿಬ್ಬರಿಗೆ ಅದು ಕುತೂಹಲಕಾರಿಯಾಗಿ ಇರುವಂಥದ್ದು. ಅಂಥದ್ರಲ್ಲಿ ಪಕ್ಕವಾದ್ಯದವರು ಅದು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಅಂದರೆ ಪಕ್ಕವಾದ್ಯವು ಸಹ ಅಷ್ಟೇ ಒಳ್ಳೆ ಎಕ್ಸ್ಪರ್ಟ್ ಇರಬೇಕಾಗುತ್ತೆ. ಇಲ್ಲಿ ತುಂಬ ಪ್ರಾಮ್ಯತೆ ಇದ್ದವರೇ ಇದ್ದಾಗ ಮತ್ತು ನಮ್ಮ ಒಂದು ನಮ್ಮ ಗಾಯಕಿಯನ್ನು ತಿಳಿದಂಥ ಪಕ್ಕವಾದ್ಯವರೇ ನಾವು ಇಟ್ಕೊಂಡಿರ್ತೀವಿ, ಮಾಡ್ತೀವಿ. ಅದು ಹೇಳುವಂಥ ಕೆಲವು ಸಂಗತಿಗಳು ಅವ್ರು ಗೊತ್ತಿರ್ತವೆ. ಈ ಥರ ಹೋಗುತ್ತೆ, ಒಂದು ಡೆವಲಪ್ಮೆಂಟ್ ಈ ಥರ ಆಗ್ತಾ ಇದೆ,
ಇವಕ್ಕೆ ಪೂರಕವಾಗಿ ನಾವು ಈ ಥರ ನಡೆಸಬಹುದು. ಅಂದ್ರೆ ಪಕ್ಕವಾದ್ಯದವರಿಗೆ ನಿಮ್ಮ ಇಬ್ಬರ ನಡುವಿನ ಕೋಆರ್ಡಿನೇಷನ್ ಅಷ್ಟು ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲಿ ಒಂದು ತಾಳ ನಡೀತಾ ಇರುತ್ತೆ, ಒಂದು ತಾಳದಲ್ಲಿ ಹಾಡ್ತೀವಿ, ಅದನ್ನ ಅವ್ರು ನುಡಿಸ್ತಾ ಇರ್ತಾರೆ. ನಾವೇನು ಸಂಗತಿಗಳನ್ನು ರಚನೆ ಮಾಡ್ತೀವಿ ಅದಕ್ಕೆ ಪೂರಕವಾಗಿ ಅವ್ರು ನುಡಿಸೋದಾಯ್ತು ಅಷ್ಟೇ. ಕರೆಕ್ಟ್. ನಮ್ಮ ಸಂಗತಿಗಳು ಏನು ಅಂತ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ, ಮತ್ತು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ ಇದಕ್ಕೂ ಮೊದಲು. ಇನ್ನು ಮುಂದಕ್ಕೆ ಇನ್ನು ಮುಂದಕ್ಕೆ ಅಂದರೆ ಈಗ ನೀವು 30 ಕಾರ್ಯಕ್ರಮ ಕೊಟ್ಟಿದ್ರಿ, ಇಂಡಿವಿಜುವಲ್ ಕೂಡ ಬಹಳಷ್ಟು ನೀವು ಕೊಟ್ಟವರು. ಇನ್ನು ಮುಂದಕ್ಕೆ ನೀವು ಇಂಡಿವಿಜುವಲ್ ಮಾತ್ರ ಅಲ್ಲ, ಏನು ಜುಗಲ್ಬಂದಿ ಮಾತ್ರ ಮಾಡುವ ಒಂದು ಉದ್ದೇಶವ ಅಥವಾ ಇಂಡಿವಿಜುವಲ್ ಕೂಡ ಮಾಡ್ತೀರಾ, ಹೇಗೆ ಅದು? ಹಾಗೇನಿಲ್ಲ, ಯಾವ ಕಾರ್ಯಕ್ರಮ ಬಂತು ಆ ಕಾರ್ಯಕ್ರಮನ ನಾವು ಕೊಡ್ತೇವೆ. ಕರೆಕ್ಟ್. ಅಂದ್ರೆ ನಿಜವಾಗ್ಲೂ ಅಂತಂದ್ರೆ ಇಂಡಿವಿಜುವಲ್ ಹಾಡೋದೇ ಒಂದು ನಮ್ಮ ಕರೆಕ್ಟ್ ಉದ್ಯೋಗ. ಆದರೆ ಇದೊಂದು ಹೊಸತನ ಇರಲಿ ಅಂತ ಹೇಳಿ ನಾವು ಇದನ್ನ ಕರೆಕ್ಟ್. ಹೊಸತನ ಅಂತಂದ್ರೆ ಅದೇ ಭಾರತದಲ್ಲೇ ಕೇವಲ 2 ಪ್ಯಾರ್ ಅಂತಂದ್ರೆ ಅದೊಂದು ದೊಡ್ಡ ಹೊಸ್ತು. ಇನ್ನು ಅದಕ್ಕಿಂತ ಹೊಸ್ತು ಇನ್ನೆಂಥದ್ದು ನಿರೀಕ್ಷೆ ಮಾಡೋದು? ಖಂಡಿತ. ಇದು ಸಮಾಜಕ್ಕೆ, ಇದು ನನ್ನ ದೃಷ್ಟಿಯಿಂದ ಇದು ಸಮಾಜಕ್ಕೆ ಇನ್ನು ಬಹಳ ಆಗಬೇಕು, ತೋರ್ಪಡಿಸ್ಬೇಕು ನಾವಿನ್ನು. ಬಟ್ ಯಾಕೋ ಇನ್ನೂ ಒಂದು ಸ್ವಲ್ಪ ನಾವು ಆ ವಿಷಯದಲ್ಲಿ ಹಿಂದಿದ್ದೇವೆ ಅನ್ನುವಂಥ ಒಂದು ಭಾವನೆ ನಮಗಿದೆ. ಇಲ್ಲ, ನಾನು ಇದರಲ್ಲಿ ವಿಶೇಷ ನನಗೆ ಕಂಡಿದ್ದು ಏನು ಅಂತಂದರೆ, ಕಲೆಯ ಮೂಲಕ ಅಂದರೆ ಇಬ್ಬರು ಗಂಡ ಹೆಂಡತಿ, ಅಂದರೆ ಈಗಿನ ಸಮಾಜದ ಸ್ಥಿತಿ ಹೇಗಿದೆ ಅಂತಂದರೆ, ಮದುವೆಯಾಗಿ 2-3 ದಿನಕ್ಕೆ ಅಂದರೆ ಆ ರೀತಿ ನಾನೊಂದು ಸಮಾಜದ ವಿಚಾರವನ್ನು ಹೇಳುವುದು. ಇದು ಈ ರೀತಿ ಅಂದರೆ ಕೇವಲ ಗೃಹಸ್ಥ ಜೀವನದಲ್ಲಿ ಮಾತ್ರ ಅಲ್ಲ, ತಮ್ಮ ಸಂಗೀತದಲ್ಲಿಯೂ ಕೂಡ ಗಂಡ ಹೆಂಡತಿಯಾಗಿ ಅದು ಯಾವ ರೀತಿ ಆ ಒಂದು ಸಾಮರಸ್ಯ ನಾವು ವೃದ್ಧಿಸ್ಕೊಳ್ಬೋದು ಎನ್ನುವುದಕ್ಕೆ ಸಮಾಜಕ್ಕೆ ಕೂಡ ಒಂದು ಇಂಡೈರೆಕ್ಟ್ ಆಗಿ ನಾವೊಂದು ಎಂತ ಹೇಳೋದು ಸಂದೇಶವನ್ನು ಕೊಟ್ಟ ಹಾಗೆ ಅಂತ ನನ್ನ ಒಂದು ಅನಿಸಿಕೆ. ಈಗ ನಾವು ಸಂಸಾರದಲ್ಲಿ ಹೇಗೆ ಸಾಮರಸ್ಯವನ್ನು ಇಟ್ಕೊಂಡು ನಾವು ಹೇಗೆ ಸಂಸಾರವನ್ನು ನಡೆಸ್ತೇ ಹೋಗ್ತೀವೋ, ಅದೇ ಥರ ಈ ಜುಗಲ್ಬಂದಿಯಲ್ಲೂ ಸಹ ಅದೇ ರೀತಿಯ ಒಂದು ಇದು ಹೊಂದಾಣಿಕೆ. ಕರೆಕ್ಟ್. ಅಂದರೆ ಹೊಂದಾಣಿಕೆ ಅಂತಂದರೆ ಅದೇ ಅಡ್ಜಸ್ಟ್ಮೆಂಟ್ಗಳು, ಇದು ಒಂಥರ ಸಂಸಾರ ಇದ್ದಾಗೆ ಅಲ್ಲ, ಆ ಥರ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಮ್ಮನ್ನು ಗುರುತಿಸೋದು ಬಿಡುವುದು ಸಮಾಜದ ಒಂದು ಕೆಲಸ. ಹೌದು, ಕರೆಕ್ಟ್. ನಾವು ಗುರುತಿಸಿ ಅಂತ ಹೇಳೋಕ್ಕಂತೂ ಆಗೋದಿಲ್ಲ. ನಮ್ಮ ಕಾರ್ಯಕ್ರಮವನ್ನು ಕೇಳಿಯೋ ನೋಡಿಯೋ ಮಾಡಿ ನಮ್ಮನ್ನು ಗುರುತಿಸಬೇಕಾಗೋದು ಇದು ಸಮಾಜದ ಕೆಲಸ ಅಷ್ಟೇ. ಅದೇ ನನ್ನ ಏನು ನಾನೊಬ್ಬ ಕಲಾಪ್ರೇಮಿ ಅಷ್ಟೇ ಹೇಳಬಲ್ಲೆ ಹೊರತು ನನಗೆ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಬಹಳ ಗಾಢವಾದ ಅಧ್ಯಯನ ಅದಿದು ಏನಿಲ್ಲ. ನಾನೊಬ್ಬ ಕೇವಲ ಪ್ರೇಕ್ಷಕ. ಹಾಗೆಂತ ಹೇಳಿ ಯಾವುದನ್ನೇ ಆದರೂ ಒಂದು ರೀತಿ ಕ್ವಶನ್ ಮಾರ್ಕ್ ಇಟ್ಟುಕೊಂಡೇ ನಾನು ನೋಡುವಂಥ ಒಂದು ಗುಣ ಇದ್ದವ ಇದುವರೆಗೆ. ಅದರಿಂದಾಗಿ ಇಷ್ಟು ವಿಚಾರಗಳನ್ನು ನಿಮ್ಮಲ್ಲ ನಾನು ಕೇಳಿ ತಿಳಿಯುವಂಥ ಒಂದು ಇದು ಮಾಡಿ ಪ್ರಯತ್ನ ಮಾಡಿದೆ. ನಿಮ್ಮ ಇಬ್ಬರ ಈ ಒಂದು ಏನು ಜುಗಲ್ಬಂದಿ ಯಶಸ್ವಿಯಾಗಲಿ, ದೇಶದ ಉದ್ದಗಲಕ್ಕೆ ಇದು ಹರಡಲಿ. ನಮ್ಮ ಕರ್ನಾಟಕದಲ್ಲಿ ಇಂಥದ್ದೊಂದು ಪ್ಯಾರ್ ಇದೆ ಅನ್ನುವಂಥದ್ದು ನಾವು ಕರ್ನಾಟಕದವರು ಏನು ಕೇವಲ ನವೆಂಬರ್ನಲ್ಲಿ ನಮಗೆ ಕನ್ನಡದ ಒಂದು ಏನು ಪ್ರೀತಿ ಉಕ್ಕುವುದಲ್ಲದೆ ಹೀಗೆ ಇಂಥ ವಿಶೇಷಗಳು ನಮ್ಮ ಕರ್ನಾಟಕದಲ್ಲಿ ಇದೆ, ಅದನ್ನು ನಾವು ಬಳಸಿಕೊಳ್ಬೇಕು ಎನ್ನುವಂಥ ಒಂದು ಜಾಗೃತಿ ನಮ್ಮ ಕರ್ನಾಟಕದ ಜನಕ್ಕೂ ಬರಲಿ ಅಂತ ನಾನು ಹಾರೈಸ್ತಾ ನಿಮಗೆ ಇಬ್ಬರಿಗೂ ಕೂಡ ಶುಭ ಹಾರೈಸ್ತೇನೆ. ನಮ್ಮನ್ನು ಮಾಡಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ತೆ.
ನಿ ಬ ಮ ಬ ರೆ ಬ ರೆ ಬ ಮ ರಿ ಬ ರಿ ಬ ದ ನಿ ದ ರೆ ರೆ ದ ರೆ ನಿ ದ ಬ ರಿ ಮ ಬ ರೆ ಬ ಸ ರೆ ನಿ ದ ರೆ ಮ ಬ ರಿ ಸ ನಿ ಬ ಮ ರೆ ಸ ನಿ ಬ ಮ ರೆ ಸ ನಿ ಬ ಮ ರೆ ऐसे सुरंग चुरैया जैसी मोदी पिया गे पगलिया जैसी
ಮೌನ ಕಪ್ಪಿತು ನೆಲವೊಮ್ಮನೆ ಪುಳಕಗೊಂಡಿತು ಧಾರಿಣಿ ನೋಡಿ ನಾಚಿತು ಬಾರು ಸೇರಿತು ಕೆಂಪು ಸಂಜೆಯ ಗದಪಣಿ ಕೆಂಪು ಸಂಜೆಯ ಗದಪಣಿ ಮೌನ ಕಬ್ಬಿತು ನೆಲವೊಮ್ಮನೆ ಪುಳಕಗೊಂಡಿತು ಧಾರಿಣಿ ಪುಳಕಗೊಂಡಿತು ಧಾರಿಣಿ ಪುಳಕಗೊಂಡಿತು ಧಾರಿಣಿ
ಎಂದೂ ಕಾಣದಂಥ ಕನಸು ಬಂದು ಮನವ ಕಾಡಿತು. ಬಂದಗಳಿಗೆ ಎಂದೋ ಏನೋ ಬಂದಗಳಿಗೆ ಎಂದೋ ಏನೋ ಅಲ್ಲಿ ಮನೆಯ ಮೂಡಿತು. ಎಂದೂ ಕಾಣದಂಥ ಕನಸು ಬಂದು ಮನವ ಕಾಡಿತು. ಬಂದು ಮನವ ಕಾಡಿತು. ಬಂದು ಮನವ ಕಾಡಿತು. ಇದು ಎಂತ ಜುಗಲ್ಬಂದಿ ಅಂದರೆ ಏನು ಮತ್ತು ಅದು ಎಷ್ಟು ಎಫೆಕ್ಟಿವ್ ಅನ್ನೋದನ್ನು ನೀವು ಲೈವ್ ನಾನೀಗ ಅದನ್ನು ನಿಜವಾಗ್ಲೂ ಇಟ್ ಈಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇದು ಅಂದರೆ ನಿಜವಾಗ್ಲೂ ಏನು ನೀವು ಆಗ ಹೇಳಿದ ಹಾಗೆ ಅಂದರೆ ಕ್ಷಣ ಕ್ಷಣಕ್ಕೆ ಕುತೂಹಲ ಇರ್ತದೆ ಅನ್ನೋದು ನಿಜವಾಗ್ಲೂ ಹೌದದು. ಅಂದರೆ ನೀವು ಯಾವ ರೀತಿ ಹೇಳಿದ್ದೀರಿ ಅದೇ ರೀತಿ ಅವರು ಹೇಳಬೇಕಾಗಿ ಏನಿಲ್ಲ. ಅದನ್ನು ಬೇರೆ ಆ ಸಂಗತಿಗಳಲ್ಲಿ ಭಾಳಷ್ಟು ಒಂದು ಎಂತ ಹೇಳೋದು ಸರ್ಕಸ್ ಮಾಡಲಿಕ್ಕೆ ಆಗ್ತದೆ ಮತ್ತು ಅದೊಂದು ಚಾಲೆಂಜ್ ಅದು. ನಮಗೂ ಅಷ್ಟೇ ಈ ಈ ಒಂದು ಲೈನನ್ನು ಇವರು ಹೀಗೆ ಹಾಡಿದ್ದಾರೆ, ಅವರು ಹೇಗೆ ಹಾಡ್ತಾರೆ ಎನ್ನುವಂಥ ಒಂದು ಕುತೂಹಲ ಕೂಡ ಮೂಡಿಸ್ತದೆ. ಈ ಒಂದು ಏನು ಎರಡು ಭಾವಗೀತೆ ಮತ್ತು ಒಂದು ಭಕ್ತಿಗೀತೆ ಮತ್ತೊಂದು ಶುದ್ಧ ಶಾಸ್ತ್ರೀಯವಾದಂಥ ಒಂದು ಹಾಡು, ಇದು ಮೂರರಲ್ಲಿ ನೀವು ಹೇಗೆ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಬೋದು ಮತ್ತು ಹೇಗೆ ಅವರಿಗೆ ರಂಜನೆ ಕೂಡ ಸಿಗ್ತದೆ ಅನ್ನುವಂಥದ್ದು ಅದು ಎಕ್ಸ್ಪೀರಿಯನ್ಸಿಂದ ಗೊತ್ತಾಗ್ತದೆ. ಮತ್ತು ಈ 4 ತುಣುಕುಗಳನ್ನು ನೋಡಿದರೆ ಖಂಡಿತವಾಗ್ಲೂ ಅವರು ಇನ್ನೊಮ್ಮೆ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಖಂಡಿತ ಬಯಸಿದರು. ಅದು ಮಾತ್ರ ನನ್ನ ಒಂದು ಅನುಭವದಲ್ಲಿ 100ಕ್ಕೆ 100 ಸತ್ಯ. ತುಂಬ ಧನ್ಯವಾದಗಳು ಇಬ್ಬರಿಗೂ. ತಪ್ಪು ಕೂಡ